ವಾರಾಂತ್ಯ ಕರ್ಫ್ಯೂ ಬಳಿಕ ಇಂದು ಮತ್ತೆ ಮಾರ್ಗಸೂಚಿಯ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ವಾರದ ಸಂತೆಗೆ ತಡೆ ಹಿಡಿಯಲಾಗಿದೆ. ಹಲವಾರು ವಾಣಿಜ್ಯ ಮಳಿಗೆಗಳು ಇಂದು ಕೂಡ ತೆರೆಯಲೇ ಇಲ್ಲ. ಆದರೆ ದೇಶದ ಅನ್ನದಾತ ಮಾತ್ರ ತಾವು ಬೆಳೆದ ಸುಗ್ಗಿ ಫಸಲನ್ನು ಕಟಾವು ಯಂತ್ರದ ಮೂಲಕ ಮನೆ ತುಂಬಿಸಿಕೊಳ್ಳುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬ್ರಹ್ಮಾವರ ಪೊಲೀಸರು ಇಂದು ಕೂಡ ಗಸ್ತು ತಿರುಗುತ್ತಾ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಈ ನಡುವೆ ಬಟ್ಟೆ ಹೊಲಿಯುವ ಟೇಲರ್ಗಳು ಈ ಸಲದ ಮಾರ್ಗಸೂಚಿಯಲ್ಲಿ ತಮಗೆ ಅನ್ಯಾಯವಾಗುತ್ತಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಬ್ಯೂಟಿ ಪಾರ್ಲರ್ ಹಾಗೂ ಸೆಲೂನ್ಗಳನ್ನು ತೆರೆಯಲು ಅನುಮತಿ ನೀಡಲಾಗಿದೆ, ಆದರೆ ನಮಗೆ ಯಾವುದೇ ಅನುಮತಿ ಇಲ್ಲ. ಮದುವೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ನಡೆಯುವ ಈ ಸಂದರ್ಭದಲ್ಲಿ ಸರ್ಕಾರದ ಈ ನಿರ್ಧಾರ ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.